ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ಕಲ್ಯಾಡಿ ಎಂಬಲ್ಲಿ ವ್ಯಕ್ತಿಯೋರ್ವರಿಗೆ ಹಲ್ಲೆ ನಡೆಸಿ ಹಲ್ಲೆಗೊಳಗಾದ ವ್ಯಕ್ತಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದು ಇದನ್ನು ಕರ್ನಾಟಕ ಬಹುಜನ ಸಮಾಜವಾದಿ ಪಕ್ಷ ತೀವ್ರವಾಗಿ ಖಂಡಿಸಿದೆ. ಅಲ್ಲದೆ ದಿನೇಶ್ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಸಮಾಜವಾದಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಚೆನ್ನಕೇಶವ ಮೂರ್ತಿ ಆಗ್ರಹಿಸಿದ್ದಾರೆ. ಅವರು ದಿನೇಶ್ ಕುಟುಂಬಸ್ಥರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ನಂತರ ಮಾತನಾಡಿದ ಅವರು ದಿನೇಶ್ ಕುಟುಂಬಸ್ಥರಿಗೆ 10 ಲಕ್ಷ ಪರಿಹಾರ ಹಾಗೂ 5 ಎಕರೆ ಜಮೀನು ಅಲ್ಲದೆ ಕುಟುಂಬ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕೆಂದು ಆಗ್ರಹಿಸಿದರು. ಒಬ್ಬ ರೌಡಿ ಶೀಟರ್ ಅಂದಮೇಲೆ ಪೊಲೀಸ್ನವರು ಅವ್ರನ್ನ ಡೈಲಿ ಅವ್ರನ್ನ ಸ್ಟೇಷನ್ಗೆ ಕರೆಸಬೇಕು. ಸ್ಟೇಷನ್ಗೆ ಕರೆಸಿ ಅವ್ರನ್ನ ಹಾಜರಾತಿ ಪುಸ್ತಕದಲ್ಲಿ ಸೈನ್ ಮಾಡಿಸುವಂಥ ಕೆಲಸ ಇದೆ. ಅವ್ರನ್ನ ತಹಬಂದಿಗೆ ತರುವಂಥದ್ದು, ಅವ್ರನ್ನ ಕಟ್ಟುನಿಟ್ಟಾಗಿ ಅವ್ರನ್ನ ವಾಚ್ ಮಾಡುವಂಥದ್ದು ಪೊಲೀಸ್ ಇಲಾಖೆ ಮಾಡಬೇಕಾಗಿತ್ತು. ಇಲ್ಲಿ ಎಲ್ಲೋ ಒಂದು ಕಡೆ ಕ್ಷುಲ್ಲಕ ಕಾರಣಕ್ಕಾಗಿ ಇದೊಂದು ಕೊಲೆ ಆಗಿದೆ. ದಿನೇಶ್ ಅನ್ನೋರ ಕುಟುಂಬ ಇದೆಯಲ್ಲ, ಅದು ಬಡ ಕುಟುಂಬ. ಅವನಿಗೆ 3 ಮಕ್ಕಳಿದೆ. ತಾಯಿ ಎಲ್ಲ ನಾನು ನೋಡಿದೆ, ಮಾತಾಡಿಸಿದಾಗ ಅವ್ರಿಗೆ ಎಲ್ಲೋ ಒಂದು ಕಡೆ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡು ಈಗ ನಾವು ಅನಾಥರಾಗಿದ್ದೀವಿ ಅನ್ನೋಂಥ ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ಈ ಅನಾಥ ಪ್ರಜ್ಞೆ ಕಾಡಲಿಕ್ಕೆ ಏನು ಕಾರಣ ಅಂತಂದರೆ, ಈ ಸರ್ಕಾರಗಳು BJP ಸರ್ಕಾರ ಬಂದ ಮೇಲೆ ನಂತರದಲ್ಲಿ ಇಲ್ಲಿ ಬಹುಜನರು ಮತ್ತು ಅಸ್ಪೃಶ್ಯರು, ದಲಿತ ಸಮಾಜಗಳು ಬದುಕೋದೇ ಕಷ್ಟ ಆಗಿದೆ. ಅವ್ರಿಗೆ ಬದುಕುವ ಸ್ಥಿತಿಗಳೇ ಕಷ್ಟ ಆಗಿದೆ. ಇವ್ರಿಗೆ ಬದುಕು ಕಟ್ಟಿಕೊಡ್ಬೇಕಾದಂಥ ಸರ್ಕಾರಗಳು ಇವರನ್ನ ಒಂದಲ್ಲ ಒಂದು ರೀತಿಯಲ್ಲಿ ದೌರ್ಜನ್ಯಗಳು ಮಾಡುವಂಥದ್ದು, ಅತ್ಯಾಚಾರಗಳು ಮಾಡುವಂಥದ್ದು ಇವನ್ನೆಲ್ಲ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ಇವ್ರು ಏನು ಸಾಧನೆ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಎಲ್ಲದಕ್ಕೂ ಮಿತಿ ಇದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಮಿತಿ ಇದೆ. ಏನು ಮಾಡಬೇಕು, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಸರ್ಕಾರಗಳು ತಮ್ಮ ಕೆಲಸವನ್ನು ಮಾಡಬೇಕಾದದ್ದು ಜವಾಬ್ದಾರಿ ಅವ್ರ ಮೇಲಿದೆ. ನಂತರ ಮಾತನಾಡಿದ ಬಹುಜನ ಸಮಾಜವಾದಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ದಾಸಪ್ಪ ಯಡಪದ್ ಅವರು ಇದೊಂದು ಹೇಯ ಕೃತ್ಯವಾಗಿದ್ದು ಇದನ್ನು ನಮ್ಮ ಪಕ್ಷ ಖಂಡಿಸುತ್ತದೆ ಎಂದು ಹೇಳಿದರು. ಇಲ್ಲಿ ಇಡೀ ಕರ್ನಾಟಕಕ್ಕೆ ಈಗಾಗಲೇ BJP ಸರ್ಕಾರ ಬಂದು ಇಲ್ಲಿ ದೌರ್ಜನ್ಯ ಮತ್ತು ದಬ್ಬಾಳಿಕೆಯಿಂದ ನಮ್ಮ ಬಹುಜನರು ತತ್ತರಿಸಿ ಹೋಗಿದ್ದಾರೆ. ಹಾಗಾಗಿ ಏನೋ ಈಗ ಶಿವಮೊಗ್ಗದಲ್ಲಿ ಮತ್ತು ಹರ್ಷನ ಕೊಲೆ ಆಯಿತು, ಅದೇ ರೀತಿ ನಮ್ಮ ಧರ್ಮಸ್ಥಳದ ಕಲ್ಯಾಡಿಯ ದಿನೇಶ್ ಎಂಬರ ಕೊಲೆಯಿಂದ ಎಲ್ಲ ಜನರು ಮುಂದಿನ ದಿನಗಳಲ್ಲಿ ತತ್ತರಿಸಿ ಹೋಗುವಂಥ ಸಂಭವ ಇರಬಹುದು. ಹಾಗಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರ, ನಾವು ದಕ್ಷಿಣ ಕನ್ನಡ ಜಿಲ್ಲೆ BSPಯು ಆಗ್ರಹಿಸ್ತದೆ ಹಾಗೂ ಇದನ್ನು ಖಂಡಿಸ್ತದೆ. ಮುಂದೆ ಈ ಮನೆಯವರಿಗೆ, ಈ ದಿನೇಶ್ರವರ ಮನೆಯವರಿಗೆ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆಗ್ರಹಿಸ್ತದೆ ಏನೆಂದರೆ, ಮನೆಯವರಿಗೆ ಒಂದು ಕೆಲಸ ಮತ್ತು 10 ಲಕ್ಷ ರೂಪಾಯಿ ಪರಿಹಾರ ಮತ್ತು 5 ಎಕರೆ ಜಾಗವನ್ನು ಅವರಿಗೆ ಒಂದು ಉದ್ಯೋಗವನ್ನು ಕೂಡ ನೀಡಬೇಕೆಂತೇಳಿ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಆಗ್ರಹಿಸ್ತದೆ. ಈ ಸಂದರ್ಭದಲ್ಲಿ ಬಹುಜನ ಸಮಾಜವಾದಿ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾದ ಕಾಂತಪ್ಪ ಅಲಂಗಾರು, ತಾಲೂಕು ಉಸ್ತುವಾರಿ ಸಂಜೀವ ನೀರಾಡಿ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ PS ಶ್ರೀನಿವಾಸ್, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿ ಕಿರಣ್ ಕುಮಾರ್ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು.